ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ವಿಧಾನಸಭಾ ಕ್ಷೇತ್ರ ಸಮಿತಿಯ ವತಿಯಿಂದ ಪ್ರವಾದಿ ಮೊಹಮ್ಮದರ ನಿಂದನೆ ಅಕ್ಷಮ್ಯ. ನೂಪುರ್ ಶರ್ಮಾ ಮತ್ತು ನವೀನ್ ಜಿಂದಾಲ್ರನ್ನ ಬಂಧಿಸಿ ಹಾಗೂ ದೇಶದ ಘನತೆಯನ್ನ ಕಳೆದ ಬಿಜೆಪಿ ಸರ್ಕಾರದ ರಾಜೀನಾಮೆಗೆ ಒತ್ತಾಯಿಸಿ ಮುಡಿಪು ಜಂಕ್ಷನ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಎಸ್ಟಿಪಿ ಜಿಲ್ಲಾ ಸಮಿತಿಯ ಸದಸ್ಯ ಜಾಕಿರ್ ಹುಸೇನ್ ಉಳ್ಳಾಲ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸಂಘ ಪರಿವಾರದ ಮುಖಂಡರು ತಮ್ಮ ಪಕ್ಷ ಇಲ್ಲವೇ ಸಂಘಟನೆಯಲ್ಲಿ ಯುಜಿಪಿ ಸ್ಥಾನದ ಆಸೆಗಾಗಿ ಮುಸ್ಲಿಮರ ಇಸ್ಲಾಂ ವಿರುದ್ಧ ಮೇಲೆ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಆದರೆ ಈ ಬಾರಿ ಅದು ಫಲ ನೀಡಲಿಲ್ಲ ಎಂದರು. ಒಂದೊಂದೇ ವಿಚಾರಗಳನ್ನು ಕಾಲ ಕಾಲಕ್ಕೆ ತಂದು ಜನರ ಮನಸ್ಸಿನಲ್ಲಿ ಮುಸಲ್ಮಾನರು ಈ ದೇಶದ ದ್ರೋಹಿಗಳು, ಅವರು ದೇಶ ಪ್ರೇಮಿಗಳಲ್ಲ, ಅವರೆಲ್ಲ ಇಲ್ಲಿ ಧಾರ್ಮಿಕ ವಿಚಾರದಲ್ಲಿ ಮಾತ್ರ ಇರುವುದು, ಅವರಿಗೆ ದೇಶಕ್ಕಿಂತ ಧರ್ಮ ಮುಖ್ಯ, ಧರ್ಮವನ್ನು ಬಿಟ್ಟು ಅವರು ಏನು ಮಾಡುವುದಿಲ್ಲ, ಅವರು ಇಲ್ಲಿ ಇರಬಾರದು, ಇವರಿಗೆ ಧರ್ಮ ಮುಖ್ಯ ಆದ್ರೆ ದೇಶ ಬಿಟ್ಟು ಹೋಗಲಿ ಎಂಬಂತಹ ಘೋಷಣೆಗಳು ಇಲ್ಲೆಲ್ಲ ಕೇಳಿ ಬಂತು. ಪ್ರತಿ ವೇದಿಕೆಯಲ್ಲಿ ಸಂಘ ಪರಿವಾರದ ಚೇಲಾಗಳು, ಸಂಘ ಪರಿವಾರದ ನಾಲಾಯಕ ಲೀಡರ್ಗಳು ಇವರ ಬೇಳೆ ಬೇಯಿಸಲಿಕ್ಕಾಗಿ ಸಿಕ್ಕ ವೇದಿಕೆಯಲ್ಲಿ ಎಲ್ಲ ಮುಸಲ್ಮಾನರ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದ್ರು. ಎಲ್ಲೆಲ್ಲ ಇವರಿಗೆ ಸಾಧ್ಯವಿದೆಯೋ ಅಷ್ಟು ಧೈರ್ಯದಿಂದ ಇಲ್ಲಿ ಮಾತಾಡಲಿಕ್ಕೆ ಶುರು ಮಾಡುವಾಗ ಪೊಲೀಸರೆಲ್ಲ ಮೂಕ ಪ್ರೇಕ್ಷಕರಾಗಿ ನೋಡುವುದು ಇದನ್ನಲ್ಲ. ಅದೇ ಜಾಗದಲ್ಲಿ ಯಾವನಾದ್ರೂ ಒಬ್ಬ ಮುಸಲ್ಮಾನ ಬಾಯಿ ತಪ್ಪಿ ಏನಾದ್ರೂ ಒಂದು ಹೇಳಿದ್ರೆ ಇಲ್ಲಿ ನಿಂತಲ್ಲಿ FIR ಮಾಡುವಂತ ವ್ಯವಸ್ಥೆ ಕೂಡ ನಮ್ಮ ಪೊಲೀಸರ ಕೈಯಲ್ಲಿದೆ. ಆದರೆ ಬಹಿರಂಗವಾಗಿ ಒಂದು ಧರ್ಮವನ್ನು ನಿಂದಿಸುವುದು, ಒಂದು ಧರ್ಮಕ್ಕೆ ಬೆದರಿಕೆ ಕೊಡುವುದು, ತಲವಾರು ತ್ರಿಶೂಲವನ್ನು ಹಿಡಿದು ತೋರಿಸುವುದು, ಜಾಗ್ರತೆ ಇದು ನಮ್ಮ ಕೈಯಲ್ಲಿದೆ, ನಾವು ನಿಮ್ಮನ್ನು ನೋಡ್ತೇವೆ ಅಂತ ಹೇಳುವುದು, ಇದೆಲ್ಲವೂ ಕೂಡ ಆಗುವಾಗ ಪೊಲೀಸರ ಪೆನ್ನಿನಲ್ಲಿ ಶಾ ಇರುವುದಿಲ್ಲ. ಯಾಕೆ? ಎಸ್ಟಿಪಿ ಜಿಲ್ಲಾ ಸಮಿತಿಯ ಸದಸ್ಯ ನಾಸೀರ್ ಸಜಿಪಾ ಮಾತನಾಡಿ, ಪ್ರವಾದಿ ವಿರುದ್ಧ ತಮ್ಮ ಚಪಲ ತೀರಿಸುವ ಸಲುವಾಗಿ ಹೇಳಿಕೆ ನೀಡುವವರು ಇತಿಹಾಸವನ್ನ ಓದಬೇಕಿದೆ. ಪ್ರವಾದಿಯವರನ್ನ ಹಲವಾರು ಮಂದಿ ಇತಿಹಾಸಕಾರರು ಪ್ರಶಂಸಿಸಿ ಬರೆದಿದ್ದಾರೆ. ಪ್ರವಾದಿ ಮೊಹಮ್ಮದ್ ಅವರು ಕೇವಲ ಮುಸ್ಲಿಮರ ನಾಯಕರಲ್ಲ, ಅವರು ಇಡೀ ಮನುಕುಲಕ್ಕೆ ಬಂದ ಪ್ರವಾದಿ ಎಂದು ಹೇಳಿದ್ರು. ಅವ್ರ ಈ ಹೆಸರು ಬರೀಬೇಕಾದ್ರೆ ಪ್ರಥಮ ಹೆಸರು ಬರೀಬೇಕು. ಅವ್ರಿಗೆ ಬಹಳ ಜನ ಕ್ವಶನ್ ಮಾಡಿದ್ರು, ಯಾಕೆ ನೀವು ಇಂಥ ಇದು ಮಾಡಿದಿರಿ, ಯಾಕೆ ಮುಸಲ್ಮಾನ್ ಮೇಧಾವಿಯನ್ನು ಮಾಡಿದಿರಿ, ಬೇರೆ ಯಾರು ಸಿಗಲಿಲ್ಲ ಅಂತ. ಅವ್ರು ಹೇಳ್ತಾರೆ, ಒಂದು ಧಾರ್ಮಿಕ ನೀತಿಯಲ್ಲಿ ಒಂದು ಜಾತ್ಯತೀತ ನಿಲುವನ್ನು ತೋರಿಸಿಕೊಂಡ ವ್ಯಕ್ತಿ ಅದು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಚರಿತ್ರೆಯನ್ನು ಅವ್ರು ಹೇಳ್ತಾರೆ. ಯಾಕೆಂದ್ರೆ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನಿನ್ನ ಸುತ್ತಮುತ್ತಲಿನ 40 ಕುಟುಂಬಗಳು ನಿನ್ನ ನೆರೆಕರೆಯವರು, ಅವರೇನಾದ್ರೂ ಹಸಿವೆಯಲ್ಲಿ ಮಲಗಿದ್ರೆ ನೀನು ಅದಕ್ಕೆ ತಕ್ಕ ಸಾಕ್ಷಿಯನ್ನು ಪರಲೋಕದಲ್ಲಿ ಕೊಡಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ. ಅಲ್ಲಿ ಅವರು ಹೇಳಿಲ್ಲ ಅವನು ಮುಸ್ಲಿಂ ಆಗಿರ್ಬೇಕು, ಅವನು ಹಿಂದೂ ಆಗಿರ್ಬೇಕು ಅಂತ ಅಲ್ಲಿ ಎಲ್ಲೂ ಹೇಳಿಲ್ಲ. ಅಲ್ಲಿ ಹೇಳಿರೋದೇನು, ಒಬ್ಬ ವ್ಯಕ್ತಿ ಅಲ್ಲ ಒಬ್ಬ ಬಡತನ ಇರೋನು ಅವನು ಹಸಿವಲ್ಲಿ ಸಾಯಲಿಕ್ಕೆ ನೀವು ಅವಕಾಶ ಮಾಡಿ ಕೊಡಬೇಡ. ಇದಕ್ಕಿಂತ ದೊಡ್ಡ ಹ್ಯುಮ್ಯಾನಿಟಿ ಯಾವುದು? ಹಿರಿಯರನ್ನು ಗೌರವಿಸು, ಕಿರಿಯರನ್ನು ಪ್ರೀತಿಸು ಎಂಬ ಉಕ್ತಿಯನ್ನು ಹೇಳಿಕೊಟ್ಟಂತ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ತಂದೆ ತಾಯಿಯನ್ನು ಗೌರವಿಸು, ತಂದೆ ತಾಯಿಯ ಕಾಲಡಿಯಲ್ಲಿ ಸ್ವರ್ಗ ಇದೆ ಅಂತ ಹೇಳಿಕೊಟ್ಟದ್ದು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕ್ಷೇತ್ರ ಸಮಿತಿ ಅಧ್ಯಕ್ಷ ಇರ್ಷಾದ್ ಅಚ್ಚಿನಡ್ಕ, ಕ್ಷೇತ್ರ ಸಮಿತಿಯ ಕಾರ್ಯದರ್ಶಿ ಜಾಹಿದ್ ಮಲಾರ್, ಜೊತೆ ಕಾರ್ಯದರ್ಶಿ ಉಬೇದ್ ಅಮೆಂಬಳ, ಖಜಾಂಚಿ ಲತೀಫ್ ಕೋಡಿಜಲ್, ಸದಸ್ಯರಾದ ಅಬ್ಬಾಸ್ ಕಿನ್ಯಾ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮಮ್ಮಿ, ಸಮ್ಮರ್ ವೆಕೇಶನ್ಸ್ ಗೆ ಈ ಸರಿ ವಾಟರ್ ಪಾರ್ಕ್ ಗೆ ಹೋಗೋಣ. ಮಾನಸ ವಾಟರ್ ಪಾರ್ಕ್ ಗೆ ಹೋಗೋಣ. ಈಗ ಹಿರಿಯರಿಂದ ಕಿರಿಯರವರೆಗೆ ಸಿಂಗಲ್ಸ್ ಅಥವಾ ಫ್ಯಾಮಿಲಿ ಅನ್ಲಿಮಿಟೆಡ್ ವಾಟರ್ ಗೇಮ್ಸ್, ಹಾಗೆ ಸಂಜೆ ಮೇಲೆ ರೈನ್ ಡ್ಯಾನ್ಸ್ ಮತ್ತು ಮ್ಯೂಸಿಕಲ್ ಫೌಂಟೇನ್. ಕರಾವಳಿ ಕರ್ನಾಟಕದ ಬೃಹತ್ ವಾಟರ್ ಪಾರ್ಕ್ ಮಾನಸ ವಾಟರ್ ಪಾರ್ಕ್, ಪಿಳಿಕುಳ, ಮಂಗಳೂರು. ವಿಸಿಟ್ www.manasawaterpark.com.